ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ದೂರದೃಷ್ಟಿಯ ಕಲ್ಪನೆಯಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದಾಗಿ ಇಂದು ತೀರಾ ಹದಗೆಟ್ಟು ದುಸ್ಥಿತಿಯಲ್ಲಿದ್ದ ಗ್ರಾಮೀಣ ರಸ್ತೆಗಳಿಗೆ ಹೊಸ ರೂಪವನ್ನು ನೀಡಿ ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ ಅಂತ ಬಂದರು, ಮೀನುಗಾರಿಕೆ ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಹೇಳಿದರು. ಇವತ್ತು ನಾವೆಲ್ಲರೂ ಕೂಡ ಆ ರೀತಿಯ ಒಂದು ಅಭಿವೃದ್ಧಿ ಕೆಲಸದ ವಾಸ್ತವಿಕವಾಗಿರತಕ್ಕಂತ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡು ಆ ಒಂದು ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಸುಮಾರು 8,55,00,000 ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಐತೂರು, 102 ನೆಕ್ಕಿಲಾಡಿ ಮತ್ತು ಕೋಡಿಂಬಾಲ 3 ಗ್ರಾಮಗಳಿಗೆ ಸಂಪರ್ಕವನ್ನು ಒದಗಿಸಿಕೊಡುವಂತ ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಪ್ರಮುಖ ರಸ್ತೆ. ಈ ರಸ್ತೆಗೆ ಇಷ್ಟು ಮೊತ್ತದ ಒಂದು ಅನುದಾನ ಬರಬೇಕಾದ್ರೆ ನಾವು ಯಾರು ಕೂಡ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಸಂದರ್ಭದಲ್ಲಿ ನಮ್ಮ ಐತೂರು ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಂತಿಬೆಟ್ಟಿನ ಭಾಗದ ಜನಗಳು ಕೂಡ ಒಂದು ಆವೇರ ಉಂಟಾದ್ದು ಪೋವೇರ ಉಂಟಾದಲ್ಲಿ ಸಂಶಯ ಇತ್ತು. ಆದರೆ ನನಗಂತೂ ವಿಶ್ವಾಸ ಇತ್ತು. ನಾನು ಎಲ್ಲ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ಸಮಾಧಾನ ಹೇಳುವಂಥದ್ದು. ಅವರು ಕಡಬ ತಾಲೂಕಿನ ಕೋಡಿಂಬಾಳದಿಂದ ಕೋರಿಯಾರ್, ಕರ್ಮಾಯಿ, ಪಾದಿಮಜಲು, ಕೊಡೆಂಕಿರಿ, ಭ್ರಾಂತಿಕಟ್ಟೆ ಮೂಲಕ ಐತೂರನ್ನ ಸಂಪರ್ಕಿಸುವ 8.4 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 8.55 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕೋವಿಡ್ ಸಂಕಷ್ಟದ ನಡುವೆಯೂ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಈ ವರ್ಷವೂ ಕೂಡ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳನ್ನು ಆದ್ಯತೆಯ ಮೇಲೆ ಅನುಷ್ಠಾನಗೊಳಿಸ್ತಾ ಇದೆ ಎಂದರು. ಗ್ರಾಮ ಪಂಚಾಯತ್ಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಅನುದಾನ ಇಲ್ಲದೆ ಇರತಕ್ಕಂಥ ರಸ್ತೆಗಳಿಗೆ ಅನುದಾನಗಳನ್ನು ಜೋಡಿಸಬೇಕು, ಅದು ಡಾಮರೀಕರಣ ಕಾಣಬೇಕು ಅನ್ನುವಂತಹ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಗ್ರಾಮ ಸಡಕನ್ನು ನಿರ್ಮಾಣ ಮಾಡಿದವರು ಯಾರಾದರೂ ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣೆಯನ್ನು ಮಾಡಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರ ಅದ್ಭುತವಾಗಿರ್ತಕ್ಕಂಥ ಕನಸು ಗ್ರಾಮ ಸಡಕ್. ಹಾಗೆ 2 ಯೋಜನೆಗಳನ್ನು ಅವರು ಅನುಷ್ಠಾನಗೊಳಿಸಿದರು. ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಜೋಡಣೆ, ಎರಡನೇದು ಗ್ರಾಮ ಸಡಕ್ನ ಮುಖಾಂತರ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಜೋಡಣೆ. ಇವತ್ತು ಆ ಕಾರಣಕ್ಕೋಸ್ಕರ ನಮ್ಮ ಹಳ್ಳಿಯ ರಸ್ತೆಗಳು ಡಾಮರೀಕರಣ ಕಾಣತಕ್ಕಂಥ ಪ್ರಯತ್ನಗಳಾಯಿತು. ಈ ವರ್ಷ ಮತ್ತೆ ನರೇಂದ್ರ ಮೋದಿ ಅವರು ಅದಕ್ಕೆ ಇನ್ನಷ್ಟು ಚಾಲನೆಯನ್ನು ಕೊಟ್ಟರು. ಈ ದೇಶದ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಆದ್ಯತೆ ಕೊಡಬೇಕು, ಜಿಲ್ಲಾ ಪಂಚಾಯತ್ ರಸ್ತೆಗಳು ಅಪ್ಗ್ರೇಡ್ ಆಗಬೇಕು, ಅಲ್ಲಿಂದ ಗ್ರಾಮ ಸಡಕಾಗಿ 9 ಮೀಟರ್ನ ರಸ್ತೆಗಳಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ವರ್ಷ ನಮ್ಮ ಜಿಲ್ಲೆಗೆ ಸುಮಾರು 150 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಕೊಟ್ಟರು. ಈ ವರ್ಷ ಫೇಸ್ 2ರಲ್ಲಿ ಒಂದಷ್ಟು ರಸ್ತೆಗಳ ಅಭಿವೃದ್ಧಿಗೆ ಮತ್ತಷ್ಟು ತಗೊಂಡಿದ್ದೇವೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಕಡಬ ತಾಲೂಕು ಪಂಚಾಯತ್ ಅಧ್ಯಕ್ಷೆ ರಾಜೇಶ್ವರಿ ಕನ್ಯಾಮಂಗಲ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಪಿವೈ ಕುಸುಮ, ಜಿಲ್ಲಾ ಪಂಚಾಯತ್ ಸದಸ್ಯ ಪಿಪಿ ವರ್ಗೀಸ್, ಮರ್ತಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಕೋಡಂದೂರು, ಮಾಜಿ ಅಧ್ಯಕ್ಷ ಜನಾರ್ದನಗೌಡ ಪುತ್ತಿಲ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್, ವಿ4 ನ್ಯೂಸ್, ಕಡಬ.